ಗಂಗೊಳ್ಳಿಯ ಹಳೆ ಅಳಿವೆ ಪ್ರದೇಶದ ಸಮುದ್ರದಲ್ಲಿ ಮಂಗಳವಾರ ದೋಣಿ ಮಗುಚಿ ಬಿದ್ದು ನಾಪತ್ತೆಯಾಗಿದ್ದ ಎಲ್ಲಾ ಮೂವರು ಮೀನುಗಾರರ ಮೃತದೇಹಗಳು ಪತ್ತೆಯಾಗಿದೆ. ನಾಪತ್ತೆಯಾಗಿದ್ದ ಸುರೇಶ್ ಕಾರ್ವಿ ಅವರ ಮೃತದೇಹ ಇಂದು ಬೆಳಗ್ಗೆ ಕುಂದಾಪುರ ಕೋಡಿ ಸೀವಾಕ್ ಸಮೀಪ ಸಮುದ್ರ ತೀರದಲ್ಲಿ ಪತ್ತೆಯಾಗಿದೆ. ನಾಪತ್ತೆಯಾಗಿದ್ದ ಲೋಹಿತ್ ಕಾರ್ವಿ 38 ವರ್ಷ ಅವರ ಮೃತದೇಹ ಬುಧವಾರ ಮುಂಜಾನೆ ಕುಂದಾಪುರದ ಕೋಡಿ ಲೈಟ್ ಹೌಸ್ ಬಳಿಯ ಸಮುದ್ರ ತೀರದಲ್ಲಿ ಹಾಗೂ ಜಗನ್ನಾಥ ಕಾರ್ವಿ 50 ವರ್ಷ ಅವರ ಮೃತದೇಹ ಬುಧವಾರ ಸಂಜೆ ಕೋಡಿ ಬೀಚ್ನ ಕಿನಾರ ಬಳಿಯ ಹಳೆ ಅಳಿವೆ ಸಮೀಪ ಪತ್ತೆಯಾಗಿತ್ತು. ಗಂಗೊಳ್ಳಿ ಬಂದರಿನಿಂದ ಜುಲೈ 15ರಂದು ಬೆಳಗ್ಗೆ ಮೀನುಗಾರಿಕೆಗೆ ತೆರಳಿದ್ದ ಗಿಲ್ನೆಟ್ ನಾಡದೋಣಿ ಸಮುದ್ರದ ಅಲೆಯ ರಭಸಕ್ಕೆ ಸಿಲುಕಿ ಮಗುಚಿತ್ತು. ಅದರಲ್ಲಿದ್ದ 4 ಪೈಕಿ ಓರ್ವ ಮೀನುಗಾರ ಈಜಿ ದಡ ಸೇರಿದ್ರು. ಜಗನ್ನಾಥ ಕಾರ್ವಿ, ಲೋಹಿತ್ ಕಾರ್ವಿ ಮತ್ತು ಸಿಪಾಯಿ ಸುರೇಶ್ ಕಾರ್ವಿ ನಾಪತ್ತೆಯಾಗಿದ್ರು. ಇದೀಗ ನಾಪತ್ತೆಯಾಗಿದ್ದ ಈ ಎಲ್ಲಾ ಮೂವರ ಮೃತದೇಹ ಪತ್ತೆಯಾದಂತಾಗಿದೆ.